ಯಾಕೆ ನೀವು ನನ್ನ ಬಹಳ ಸಂಗಾತಿಯಾಗಲು ಹಾಕುತ್ತಾ ಇದ್ದೀರಲ್ಲ? ಪ್ರಿಯ, ನಾವಿಬ್ಬರು ವಿದ್ಯಾವಂತರಾದವರು, ಮೀನುಗಾರರ ಕುಟುಂಬದಲ್ಲಿ ಬೆಳೆದವರು. ಸಮುದ್ರದಲ್ಲಿ ದೋಣಿ ದಿಕ್ಕು ತಪ್ಪಿದರು, ನೀನ್ಯಾವುದು ದಿಕ್ಕು ತಪ್ಪವಳಲ್ಲ. ನನಗೆ ಹೆಣ್ಣಿನ ಅಭಿರುಚಿ ವಿಚಾರ ಏನು ಅಂತ ಅಳಿಯಲಾರದೆ ನನ್ನನ್ನು ನೆಮ್ಮದಿಯೇ ಮುಖ್ಯವಾಗಿದೆ. ನಿಜ, ನಿನ್ನನ್ನು ಸಂತೋಷದಿಂದ ಇಡಲು ಹಗಲು ರಾತ್ರಿ ಸಮುದ್ರದ ತೆರೆಗಳೊಂದಿಗೆ ಸೆಣಸಾಡಿ ಬದುಕುತ್ತಿರುವ ಶ್ರಮಜೀವಿ. ನಾನು ಅವರ ಋಣವನ್ನು ತೀರಿಸ್ತೀನಿಲ್ಲ ಅಂತ ನನಗೆಲ್ಲ ತಿಳಿತಾನೇ ಇಲ್ಲ. ಆದ್ರೆ ಸರಿಯಾದ ಸಮಯಕ್ಕೆ ಬಂದು ನನ್ನ ಪ್ರಾಣವನ್ನು ಕಾಪಾಡಿದ ಪರಿಪಾಲಕರು ನೀವು. ಪ್ರಿಯ, ಅಂಬರದಲ್ಲಿ ಅಂಬುಜ ಮಿತ್ರ ಇರುವವರೆಗೂ ಅಂಬುದಿಯಲ್ಲಿ ಅಂಬೆಯಲ್ಲಿ ನಂಬಿ ಬಂದವರ ಜೀವ ಉಳಿಸುವನು ಈ ಅಂಬಿಗ. ನಾನು ನಿಮ್ಮೊಂದಿಗೆ ಕೇಳಿ ನನ್ನನ್ನ ಇಷ್ಟೊಂದು ಆನಂದದಿಂದ ಇದ್ದಾನೆ ಅಂತ ನಿಮ್ಗೆ ಗೊತ್ತಾ? ನಿಜ ಚಿನ್ನ, ನಿನ್ನಣ್ಣನ ಕಣ್ಣೀರು ಒರೆಸಲು ಸಾಧ್ಯವಾಗದಿದ್ದರು ನಿನ್ನಣ್ಣನ ಕಣ್ಣೀರಿಗೆ ನಾವು ಕಾರಣವಾಗಬಾರದು. ನನ್ನಣ್ಣನ ಕಣ್ಣೀರಿಗೆ ಇನ್ ಮುಂದೆ ಯಾವತ್ತೂ ಒಂದು ಹನಿ ಕೂಡ ನೀರು ಬರಬಾರ್ದು. ಆದಷ್ಟು ಬೇಗ ನಾವಿಬ್ಬರು ಹಸಿರು ಸೇರುವುದು. ಸಮುದ್ರದ ಕಿನಾರೆಯಲ್ಲಿ ನಾವು ಬಿಡಿಸಿದ ರಂಗೋಲಿ ತೆರಿಗೆ ಅಳಿಸಿ ಹೋಗಬಹುದೇನೆ ಎಂಬ ಹಂಚಿಕೆ ಇತ್ತು ಕಣೆ. ಅಳಿಸಿ ಹೋಗ್ಬೋದು, ಆದ್ರೆ ಈಗ ನನ್ನ ಹೃದಯದಲ್ಲಿ ಅದು ಯಾವತ್ತು ಶಾಶ್ವತವಾಗಿ ಇರುತ್ತೆ. ಈ ಕೆಂಪು ಗುಲಾಬಿಯ ಮಕರದಲ್ಲಿ ಇರಬೇಕು ಅಂತ ಇದ್ದ, ಆದರೆ ಆ ಭಗವಂತ ನನ್ನ ಕಷ್ಟ ನೋಡದೆ ಈ ಒಂದು ಮಾಡುತ್ತಿದ್ದ. ಒಲವಿನ ಆಸೆಗಳು ಅಷ್ಟೇ ಇಲ್ಲ, ಈ ನನ್ನ ಕಣ್ಣಲ್ಲಿ
ಶ್ರೀ